ಓಕೆ, ಆಗಿದೆ ಮಾತಾಜಿ. ಮತ್ತೆ ನೀವು ಲೀವ್ ಆಗ್ಬೇಡಿ. ಓಕೆ ನೀವು ಲೀವ್ ಆದ್ರೆ ಮಾತಾಜಿ. ಮತ್ತೆ ಹೋಗ್ಬಿಡುತ್ತೆ. ಎಲ್ರಿಗೂ ಬೇಗ ಜಾಯಿನ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ಬಿಡಿ ಮಾತಾಜಿ ನೀವು. ಓಕೆ ಮಾತಾಜಿ. ಓಕೆ ಲೈವ್. ಓಕೆ, ನಿಮ್ಗೆ ಹೋಸ್ಟ್ ಮಾಡ್ತೀನಿ ನೋಡಿ. ಹಾ ಮಾತಾಜಿ. ಆಗಿದೆ ಮಾತಾಜಿ. ಹರಿ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾವ್ದಾದ್ರು ಕೀರ್ತನೆ ಮಾಡ್ತಾ ಇದ್ರಿ ಮಾತಾಜಿ ಬರುವ ತನಕ? ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಮನ್ನು ಹೋಸ್ಟ್ ಮಾಡ್ತೀನಿ ಮಾತಾಜಿ. ಅವ್ರು ಬೇಗ ಬಂದಿದಾರಲ್ಲ ಮಾತಾಜಿ. ಆ ಮಾತಾಜಿ. ಮಾಡಿದ್ದೆ ಮಾತಾಜಿ. ಹಾ ಸರಿ.
ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरुं वैष्णवांश्च श्रीरूपं साग्रजातं सागररघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणि निर्विशेषशून्यवादी पाश्चात्यदेशतारिणि। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम ರಾಮ ರಾಮ ಹರೇ 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 ಕೃಷ್ಣ. ಎಲ್ಲ ಭಕ್ತರಿಗೂ ಇಂದಿನ ಸಾಯಂಕಾಲದ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ಶ್ರೀ ನಾಮನಿಷ್ಠ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೂ ಹಾಗೂ ಶ್ರೀಲ ಪ್ರಭುಪಾದರಿಗೂ ನಮ್ಮ ನಮ್ರ ವಂದನೆಗಳನ್ನು ಅರ್ಪಿಸಿ ಅವರಿಂದ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು 18ನೇ ಅಧ್ಯಾಯ ಶ್ಲೋಕ 45ರಿಂದ ಆರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಸ್ವೆ ಸ್ವೆ ಕರ್ಮಣ್ಯಭಿರತಃ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತನ್ನ ಕರ್ಮದ ಗುಣಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣನಾಗಬಹುದು. ಇದನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ತಿಳಿಸುತ್ತೇನೆ, ಕೇಳು. ಎಲ್ಲ ತಮ್ಮ ಕರ್ಮದ ಗುಣಗಳಿಗೆ ಅನುಸರಿಸಿ ಪ್ರತಿಯೊಬ್ಬ ಪರಿಪೂರ್ಣತೆ ಹೊಂದಬಹುದಂತೆ.
ಇದನ್ನು ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸ್ವೆ 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 ಕರ್ಮಣ್ಯಭಿರತಃ स्वे स्वे कर्मण्यभिरतः ಸಂಸಿದ್ಧಿಂ ಲಭತೆ ನರಃ संसिद्धिं लभते नरः ಸ್ವಕರ್ಮ ನಿರತಃ ಸಿದ್ಧಿಂ स्वकर्मा निरतः सिद्धिं ಯಥಾ ವಿಂದತಿ ತಚ್ಛೃಣು. यथा विन्दति तच्छृणु. ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ स्वे स्वे कर्मण्यभिरतः संसिद्धिं लभते नरः ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. स्वकर्मनिरतः सिद्धिं यथा विन्दति तच्छृणु. ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. स्वे स्वे कर्मणभिरतः संसिद्धि लभते नरः सकर्मनिरतसिद्धिं यथा विन्दति तच्छृणु. ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. स्वे स्वे कर्मण्यभिरतः संसिद्धिं लभते नरः स्वकर्मनिरतः सिद्धिं यथा विन्दति तच्छृणु. ಶ್ಲೋಕ 46. ಯಥ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿರ್ಭೂತಾನಾಂ ಪ್ರವೃತ್ತಿಃ ಭೂತಾನಾಂ ಯೇನ ಸರ್ವಮಿದಂ ಸರ್ವಂ ಇದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ತಮ್ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ತನ್ನ ಕರ್ಮವನ್ನು ಮಾಡುವುದರ ಮೂಲಕ ಅವನನ್ನು ಪೂಜಿಸುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಪರಮಪ್ರಭು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನು ತನ್ನ ಕರ್ಮನ್ ಮಾಡುವುದರ ಮೂಲಕ ತಾನೇನ್ ಮಾಡಬೇಕು ಆ ಕರ್ಮನ್ ಮಾಡುವುದರ ಮೂಲಕ ಅವನನ್ನು ಪೂಜಿಸುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಯಥ ಪ್ರವೃತ್ತಿರ್ಭೂತಾನಾಂ यतः प्रवृत्तिर्भूतानां ಯೇನ ಸರ್ವಮಿದಂ ತತಂ येन सर्वमिदं ततं ಸ್ವಕರ್ಮಣಾ ತಮಭ್ಯರ್ಚ್ಯ स्वकर्मणा तमभ्यर्च्य ಸಿದ್ಧಿಂ ವಿಂದತಿ ಮಾನವಃ. सिद्धिं विन्दति मानवः. ಯಥ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ यतः प्रवृत्तिर्भूतानां येन सर्वमिदं ततं ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. स्वकर्मणा तमभ्यर्च्य सिद्धिं विन्दति मानवः. ಯಥ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. यतः प्रवृत्तिर्भूतानां येन सर्वमिदं ततं
स्वकर्मणा तमभ्यर्च्य सिद्धिं विन्दति मानवः यतः प्रवृत्तिर्भूतानां येन सर्वमिदं ततं स्वकर्मणा तमभ्यर्च्य सिद्धिं विन्दति मानवः। यतः प्रवृत्तिर्भूतानां येन सर्वमिदं ततं स्वकर्मणा तमभ्यर्च्य सिद्धिं विन्दति मानवः। ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಪ್ರವೀಣ ಮಾತಾಜಿ. ಮ್ಯೂಟ್ ಅಲ್ಲಿ ಇದ್ದೀರಾ ಪ್ರವೀಣ ಮಾತಾಜಿ? ಪ್ರವೀಣ ಮಾತಾಜಿ. ಸರಿ, ನೆಕ್ಸ್ಟ್ ಮಾಡೋಣ, ಅವರು ಬರ್ಲಿ. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವಂ ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮಃ, ಶ್ರೇಯಾನ್ ಸ್ವಧರ್ಮೋ, ಶ್ರೇಯಾನ್ ಸ್ವಧರ್ಮಃ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸು ಅನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಕುರ್ವನ್ ನಾ ಆಪ್ನೋತಿ, ಕುರ್ವಂ ನಾಪ್ನೋತಿ, ಕುರ್ವನ್ ನಾ ಆಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಪರಧರ್ಮ ಸ್ವೀಕರಿಸ್ಬಿಟ್ಟು ಅದನ್ನು ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ ಅಂತ ಹೇಳ್ತಾ ಇದ್ದಾನೆ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯ ಮಾಡಿದಾಗ ಪಾಪಕರ ಪ್ರತಿಕ್ರಿಯೆ ಆಗೋದಿಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಸ್ವಭಾವನಿಯತಂ ಕರ್ಮ ಕುರ್ವಂ ನಾಪ್ನೋತಿ ಕಿಲ್ಬಿಷಂ. ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ಲೋಕ 48. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನಾತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ
धूमेनाग्निरिवावृतः वावृताः सहजं कर्म कौन्तेय सदोषम् अपि न त्यजेत् सर्व आरंभ हि दोषेण धूमेनाग्निरिवावृताः धूमेन अग्निः इव ಆವೃತಾಃ ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಅಗ್ನಿಯು ಹೇಗೆ ಹೊಗೆಯಿಂದ ಆವೃತ ಆಗಿರುತ್ತೋ, ಮನುಷ್ಯ ಪ್ರತಿಯೊಂದು ಪ್ರಯತ್ನವು ಯಾವುದಾದ್ರೂ ಒಂದು ದೋಷದಿಂದ ಕೂಡಿರುತ್ತೆ. ಆದ್ರಿಂದ ಮನುಷ್ಯ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದು ಕೂಡ ಅದನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ಸಹಜಂ ಕರ್ಮ ಕೌಂತೇಯ सहजं कर्म कौन्तेय ಸದೋಷಮಪಿ ನ ತ್ಯಜೇತ್ सदोषमपि न त्यजेत् ಸರ್ವಾರಂಭಾ ಹಿ ದೋಷೇಣ सर्वारम्भा हि दोषेण ಧೂಮೇನಾಗ್ನಿರಿವಾವೃತಾಃ धूमेनाग्निरिवावृताः ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ सहजं कर्म कौन्तेय सदोषमपि न त्यजेत् ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ सर्वारम्भा हि दोषेण धूमेनाग्निरिवावृताः ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ सहजं कर्म कौन्तेय सदोषमपि न त्यजेत् सर्वारम्भा हि दोषेण धूमेनाग्निरिवावृताः ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ सहजं कर्म कौन्तेय सदोषमपि न त्यजेत् सर्वारम्भा हि दोषेण धूमेनाग्निरिवावृताः ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳಿಸ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹೇಳಿ ಹೇಳಿಸಿ. 4 ಶ್ಲೋಕ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 45ನೇ ಶ್ಲೋಕ ಹೇಳಿ. 45 ಮಾತಾಜಿ. ಹೌದು ಮಾತಾಜಿ. ಸ್ವೇ ಸ್ವೇ ಕರ್ಮೇಣ ಬೀರತಾಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಧಂತಿ ತಶೃಣು. ಮಾತಾಜಿ ತಪ್ಪಾಯ್ತೇನೋ? ಮೊದಲನೇ ಲೈನ್ ಒಂದ್ 2-3 ಲೈನ್ ತಪ್ಪಾಯ್ತು. ಸ್ವೇ ಸ್ವೇ ಕರ್ಮಣ್ಯಭಿರತಃ, ಸ್ವೇ ಸ್ವೇ ಕರ್ಮಣ್ಯಭಿರತಃ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಧಂತಿ ತಶೃಣು. ಯಥಾ ವಿಂದತಿ ತಚ್ಛೃಣು. ವಿಂದತಿ ಯಥಾ ವಿಂದತಿ ತಶೃಣು. ಸರಿ ಬಂತ ಮಾತು. ಈಗ ಸರಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಹೇಳಿ. ಮಾತಾಜಿ ಶ್ಲೋಕ 45. ಸ್ವೇ ಸ್ವೇ ಕರ್ಮಣ ಬಿರತಃ ಸಂಸುದ್ಧಿ ಲಭತೆ ನರಃ ಸ್ವಕರ್ಮ ನಿರಂತಂ ಸಿದ್ಧಿಂ ಯಥಾ ವಿದತಿ ತಕ್ಷಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. KP ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಸ್ವೇ ಮಾತಾಜಿ. ಸ್ವೇ 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 ಕರ್ಮಾಣ ಬಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿದಂತಿ ತಚ್ಛೃಣು. ಸರಿ ಬಂತ ಮಾತಾಜಿ? ಕರ್ಮಣ್ಯ ಬಿರತಃ. ಸರಿ. ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿದಂತಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವಿಂದತಿ, ಅದು ಯಥಾ ವಿಂದತಿ ಯಥಾ ವಿಂದತಿ ತಚ್ಛೃಣು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ, ಯಾವ್ದು ಹೇಳ್ಬೇಕು ಮಾತಾಜಿ? 46 ಹೇಳಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 46. ಯತಃ ಪ್ರವೃತ್ತಿರ್ಭೂತಾನಾಂ ಹೀನಾ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯಶ್ಚ ಸಿದ್ಧಿಂ ವಿಂದತಿ ಮಾನವಃ. ಕೃಷ್ಣ ಮಾತಾಜಿ. ಮಂಗಳ ವಿ ಮಾತಾಜಿ. ಮಂಗಳ ವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ. ಶ್ಲೋಕ 46. ಯಥಾ ಪ್ರವೃತ್ತಿ ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತನುವ್ಯರ್ಚ್ಯ ಸಿದ್ಧಿ ವಿದಂತಿ ಮಾನವ. ಸ್ವಕರ್ಮಣ ಅನ್ಕೋತೀನಿ ಮಾತಾಜಿ. ಸಮಭ್ಯರ್ಚ್ಯ, ಭ್ಯರ್ಚ್ಯ ಬರ್ಬೇಕು. ಸಮಭ್ಯರ್ಚ ಸಿದ್ಧಿ ವಿಂದತಿ ಮಾನವ. ಸಿದ್ಧಿ ವಿದಂತಿ ಮಾನವಃ. ವಿಂದತಿ ವಿಂದತಿ. ಮಾತಾಜಿ. ಸಿದ್ಧಿಂ ವಿಂದತಿ ಮಾನವ. ಸಿದ್ಧಿಂ ವಿಂದತಿ ಮಾನವಃ. ಹರೇ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಶ್ರವಂತಿ ಮಾತಾಜಿ. ಹಾ ಮಾತಾಜಿ. ಎಷ್ಟನೇ ಶ್ಲೋಕ? 46ನೇ ಶ್ಲೋಕ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಯತ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಇನ್ನು 2 ಮಾಡಿದೀನಿ ಮಾತಾಜಿ. ಮಾಡಿದ್ದೇವ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. 47ನೇ ಶ್ಲೋಕನಾ? ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನಿಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. 47ನೇ ಶ್ಲೋಕ ಹೇಳಿ ಮಾತಾಜಿ. ಮಾತಾಜಿ. ಶ್ಲೋಕ 47.
ಶ್ಲೋಕ 47. ಶ್ರೇಯಾನ್ ಸ್ವಧರ್ಮ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ. ಹಾ, ಓದ್ತೀನಿ ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನಿಷ್ಠಿತಾತ್ ಸ್ವಭಾವನೀಯಂತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮ ಸ್ವನುಷ್ಠಿತಾತ್. ಸ್ವಾನು ಇದೆ ಮಾತಾಜಿ. ಪರಧರ್ಮ ಸ್ವನಿಷ್ಠಿತ. ನೂ ಇದೆ ನೋಡಿ, ನೂ ಇದೆ. ಸ್ವನುಷ್ಠಿತಾತ್. ಸ್ವಭಾವ ನಿಯತಂ ಕರ್ಮ. ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತೇಜಸ್ವಿನಿ ಮಾತಾಜಿ 48ನೇ ಶ್ಲೋಕ ಹೇಳಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ಧೂಮೇನಾಗ್ನಿರಿವಾವೃತಾಃ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 47 ಮಾತಾಜಿ. 48 ಪ್ರಭುಜಿ. ಹಾ ಮಾತಾಜಿ, ಶ್ಲೋಕ 48. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಃ. ಧೂಮೇನಾಗ್ನಿರಿವಾವೃತಾಃ. ಧೂಮೇನಾಗ್ನಿರಿವಾವೃತಃ. ಆವೃತಾಃ ದೀರ್ಘ ಇದೆ, ತಾ ದೀರ್ಘ ಇದೆ. ಹಾ ಮಾತಾಜಿ, ವೃತಾಃ ಧೂಮೇನಾಗ್ನಿರಿವಾವೃತಾಃ. ಧನ್ಯವಾದ ಮಾತಾಜಿ. ಎಲ್ಲರೂ ಹೇಳಿ ಆಯ್ತಲ್ವಾ ಮಾತಾಜಿ? ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಸಕ್ತ ಬುದ್ಧಿಃ ಸರ್ವತ್ರ ಜಿತಾತ್ಮ ಜಿತ ಆತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಸನ್ಯಾಸೇನ ಅಧಿಗಚ್ಚತಿ. ಆತ್ಮ ಸಂಯಮವಿದ್ದು ಮೋಹರಹಿತನಾದವನು ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವನು. ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಪಡೆಯಬಲ್ಲ. ಆತ್ಮ ಸಂಯಮೀಯ ಮೋಹರಹಿತನು, ಪಾಪ ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡೋನು, ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಪರಿಪೂರ್ಣತೆ ಹಂತವನ್ನು ಪಡೆಯಬಲ್ಲ. ಅಸಕ್ತ ಬುದ್ಧಿ ಸರ್ವತ್ರ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ. ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ. ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಸನ್ಯಾಸೇನಾಧಿಗಚ್ಚತಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ
नैष्कर्म्यसिद्धिं परमां सन्न्यासेनाधिगच्छति नैष्कर्म्यसिद्धिं परमां सिद्धिं परमां सन्न्यासेनाधिगच्छति असक्तबुद्धिः सर्वत्र जितात्मा विगतस्पृहः नैष्कर्म्यसिद्धिं परमां सन्न्यासेनाधिगच्छति असक्तबुद्धि सर्वत्र जितात्मा विगतस्पृहः सिद्धिं परमां सन्न्यासेनाधिगच्छति असक्तबुद्धिः सर्वत्र जितात्मा विगतस्पृहः नैष्कर्म्यसिद्धिं परमां सन्न्यासेनाधिगच्छति असक्तबुद्धि सर्वत्र जितात्मा विगतस्पृहः नैष्कर्म्यसिद्धिं परमां सन्न्यासेनाधिगच्छति ಶ್ಲೋಕ 50 ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ತಥಾ ಆಪ್ನೋತಿ ನಿಬೋಧ ಮೇ समासेनैव कौन्तेय समासेन एव कौन्तेय निष्ठा ज्ञानस्य या परा ಅರ್ಜುನನೇ ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಈ ಪರಿಪೂರ್ಣತೆಯನ್ನು ಸಾಧಿಸಿದವನು ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ತಿಳಿದುಕೊ. ಯಾವಾಗ ಬೇಕಾರೆ ಹೆಮ್ರೇಜ್ ಆಗ ಮ್ಯೂಟ್ ಮಾಡ್ಕೊಳ್ಳಿ, ಗಲಾಟೆ ಇರೋದು. ಅರ್ಜುನನ್ಗೆ ಹೇಳ್ತಾ ಇದ್ದಾನೆ, ಬ್ರಹ್ಮನ್ ಅನ್ನೋದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ಅದು ನಾನು ಈಗ ಸಂಗ್ರಹವಾಗಿ ಬ್ರೀಫ್ ಆಗಿ ಹೇಳಿದ್ದೀನಿ ಅಂತಾನೆ. ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಈ ಪರಿಪೂರ್ಣತೆಯನ್ನು ಸಾಧಿಸಿದವನು ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನ ತಿಳ್ಕೊ ಅಂತ ಅರ್ಜುನನ್ ಹೇಳ್ತಾರೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ
सिद्धिं प्राप्तो यथा ब्रह्मा तथाप्नोति निबोध मे समासेनैव कौन्तेय निष्ठा ज्ञानस्य या परा सिद्धिं प्राप्तो यथा ब्रह्मा तथाप्नोति निबोध मे समासेनैव कौन्तेय निष्ठा ज्ञानस्य या ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳಿಸ್ತೀರಾ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ ಹೇಳಿಸ್ತೀನಿ ಮಾತಾಜಿ. ನೆಕ್ಸ್ಟ್ 3 ಇದೆ ಒಟ್ಟಿಗೆ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಅಸಕ್ತ ಬುದ್ಧಿ ಸರ್ವರ್ಥ ಜಿತಾತ್ಮ ವಿಗತ ಸ್ಮೃತಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಂ ನ ಸನ್ಯಾಸೇನಾಧಿಗಚ್ಚತಿ. ಪರಮಾಂ ದೀರ್ಘ ಇದೆ. ಪರಮಾಂ ಸರ್ವತ್ರ 2 ಕಡೆ ಮಿಸ್ಟೇಕ್. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. 49ನೇ ಶ್ಲೋಕ ಹೇಳಿ ಮಲ್ಲಜಮ್ಮ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. 49. ಹಾ ಮಾತಾಜಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ ಸಿದ್ಧಿ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಮತ್ತಾಜಿ ತರಳೇನೋ ತಪ್ಪಾಯ್ತೇನೋ. ವಿಗತ ಸ್ಪೃಹ, ಅದು ಸ್ಪೃ ಬರುತ್ತೆ. ವಿಗತ ಸ್ಪೃಹ. 3ನೇ ಲೈನು ನೈಷ್ಕರ್ಮ್ಯ, ಮಾಗು ಯಾವತ್ತಿದೆ? ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹೇಳ ಮತ್ತಾಜಿ ಇನ್ನೊಂದ್ಸತಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಮಾತಾಜಿ ಪ್ರಾಕ್ಟೀಸ್ ಮಾಡ್ತೀನಿ, ಸ್ವಲ್ಪ ತಪ್ಪಾಯ್ತು ಅನ್ಸುತ್ತೆ ನನಗೆ. ಪರವಾಗಿಲ್ಲ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 49. ಆಸಕ್ತ ಬುದ್ಧಿ ಸರ್ವತ್ರ ಚಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಸರಿ ಇದೆಯಾ ಮಾತಾಜಿ? ಆಸಕ್ತ, ಅದು ಆಸಕ್ತ ಅಂದ್ರಿ, ಆಸಕ್ತ ಅದೊಂದು ಮಾತ್ರ ಮಿಸ್ಟೇಕ್. ಇನ್ನೆಲ್ಲ ಕರೆಕ್ಟ್. ನೆಕ್ಸ್ಟ್ ಚಂದ್ರಕಲಾ ಮಾತಾಜಿ ಆಯ್ತು. KP ಮಂಜುಳಾ ಮಾತಾಜಿ 50ನೇ ಶ್ಲೋಕ ಹೇಳಿ. ಮಾತಾಜಿ ಶ್ಲೋಕ 50. ಹರೇ ಕೃಷ್ಣ ಮಾತಾಜಿ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ 50ನೇ ಶ್ಲೋಕ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ್ರ ಶ್ಲೋಕ? ಮಾತಾಜಿ 1 ನಿಮಿಷ, ನಂದು ಮೊಬೈಲ್ ಹ್ಯಾಂಗ್ ಆಗ್ತಾ ಇರಂಗಿದೆ. 1 ನಿಮಿಷ ಹೇಳ್ತೀನಿ ಮಾತಾಜಿ. KP ಮಂಜುಳಾ ಮಾತಾಜಿ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ
ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಸರಿ ಅಂತ ಮಾತಾಜಿ. ಕರೆಕ್ಟ್. KP ಹರೇ ಮಂಜುಳಾ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಸೈನೈವ ಕೌಂತೆಯ ನಿಷ್ಠಜ್ಞಾನಸ್ಯ ಯಾ ಪರಾ. ಸರಿ ಬಂತ ಮಾತಾಜಿ. ಹರೇ ಕೃಷ್ಣ ಬಂತು ಮಾತಾಜಿ. ಸರಿ ಬಂತು ಮಾತಾಜಿ. ಗೀತಾ ಎಂ ಮಾತಾಜಿ 50ನೇ ಶ್ಲೋಕ ಹೇಳಿ. ಹೇಳ್ತೀನಿ ಮಾತಾಜಿ. ಸಿದ್ಧಿಂ ಮತ್ತೆ ನಾನು ಓದಿದ್ದಿದ್ದೆ ಮಾತಾಜಿ. ನಾನು ಓದಿದ್ದಿದ್ದೇನೆ ಅವಾಗಲೇ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ 50ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇತ್ತಾ ಮಾತಾಜಿ? ಕೇಳಿಸ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಂಗಳವಿ ಮಾತಾಜಿ. ಮಂಗಳವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಿದ್ಧಿ ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯತೋ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಆಯ್ತಲ್ವಾ? ಇನ್ 4 ಮಾಡ್ತೀನಿ. ಶ್ಲೋಕ 51. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಸ್ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತಸೇವಿ ಲಘ್ವಾಶಿ ಯತ್ವಾ ಕಾಯಮಾನಸಃ ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ ಧೃತ್ಯ ಆತ್ಮಾನಂ ನಿಯಮ್ಯ ಚ ಶಬ್ದ ಆದೀನ್ ವಿಷಯಾನ್ ತ್ಯಕ್ತ್ವಾ ಒಂಚೂರು ಕೆಳಗ್ ಮಾಡ್ಕೋಬೇಕು ಮಾತಾಜಿ. ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತಸೇವಿ ಲಘು ಅಶಿ ಯಥವಾಕ್ ಕಾಯ ಮಾನಸಃ ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮೋ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಅನುವಾದ: ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ನಿಶ್ಚಯವಾಗಿ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸುತ್ತಾನೆ, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸುತ್ತಾನೆ, ರಾಗದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ, ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಿಸುತ್ತಾನೆ, ಸದಾ ಸಮಾಧಿಯಲ್ಲಿರುತ್ತಾನೆ,
ನಿರ್ಲಿಪ್ತನಾಗಿರುತ್ತಾನೆ. ಅಹಂಕಾರ, ದರ್ಪ, ಕಾಮ, ಕ್ರೋಧ ಮತ್ತು ಐಹಿಕ ವಸ್ತುಗಳ ಪರಿಗ್ರಹದಿಂದ ಮುಕ್ತನಾಗಿರುತ್ತಾನೆ. ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಸ್ಥಿತಿಗೆ ಅವನು ನಿಶ್ಚಯವಾಗಿ ಏರುವವನು ಹೇಗಿರ್ತಾನೆ ಅಂತ ಹೇಳಿದ್ದಾನೆ ಈ 3 ಶ್ಲೋಕದಲ್ಲಿ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರ್ತಾನೆ, ಧೃತಿಯಿಂದ ಮನಸ್ಸನ್ನ ನಿಯಂತ್ರಿಸ್ತಾನೆ, ಇಂದ್ರಿಯ ತೃಪ್ತಿ ವಸ್ತುಗಳನ್ನು ತ್ಯಜಿಸ್ತಾನೆ, ರಾಗದ್ವೇಷಗಳಿಂದ ಮುಕ್ತವಾಗಿರ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡ್ತಾನೆ, ಸ್ವಲ್ಪನೇ ಆಹಾರ ಸ್ವೀಕರಿಸ್ತಾನೆ, ದೇಹ, ಮನಸ್ಸು ಮತ್ತು ವಾಕ್ ಶಕ್ತಿಯನ್ನ ನಿಯಂತ್ರಿಸ್ತಾನೆ ಮತ್ತು ಸದಾ ಸಮಾಧಿಯಲ್ಲಿರ್ತಾನೆ, ನಿರ್ಲಿಪ್ತನಾಗಿರ್ತಾನೆ. ಅಹಂಕಾರ, ದರ್ಪ, ಕಾಮ ಮತ್ತು ಕ್ರೋಧ ಮತ್ತು ಐಹಿಕ ವಸ್ತುಗಳ ಪರಿಗ್ರಹದಿಂದ ಮುಕ್ತನಾಗಿರುತ್ತಾನೆ. ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಶ್ಲೋಕ 51. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಬುದ್ಧ್ಯಾ ವಿಶುದ್ಧಾಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಬುದ್ಧ್ಯಾ ವಿಶುದ್ಧಾಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ಬುದ್ಧ್ಯ ಅಂದ್ರೆ ಇಲ್ಲಿ ಬುಕ್ಕಲ್ಲಿ ಕೊಟ್ಟಿರೋದು ವಿಷಯಾನ್ ತ್ಯಕ್ತ್ವಾ ಅಷ್ಟೇ ಕೊಟ್ಟಿದ್ದಾರೆ. ಇವರು ವಿಷಯಾನ್ ಅಂತ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಇಲ್ಲಿ ನಿಶ್ವ ಅಂತ ಇದೆ ಮಾತಾಜಿ. ವಿಷಯಾನ್ ತ್ಯಕ್ತ್ವಾ ಅಂತಾನೆ ಪ್ಲೇನ್ ಆಗೇ ಇದೆ. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷವ್ಯುದಸ್ಯ ಚ ಬುದ್ಧ್ಯಾ ವಿಶುದ್ಧಾಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷವ್ಯುದಸ್ಯ ಚ. ಅದು ಶಬ್ದಾದೀನ್ ವಿಷಯ ಅಂತಾನೆ ತಗೊಳ್ಳಿ, ವಿಷಯ ಬೇಡ. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ಬುದ್ಧ್ಯಾ ವಿಶುದ್ಧಾಯ ಯುಕ್ತೋ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷವ್ಯುದಸ್ಯ ಚ. ಶಬ್ದಾದೀನ್ ವಿಷಯಾಂ ತ್ಯಕ್ತ ರಾಗದ್ವೇಷೌ ಯುದಸ್ಯ ಚ. ಶ್ಲೋಕ 52. ವಿವಿಕ್ತ ಸೇವಿ ಲಘ್ವಾಶಿ ವಿವಿಕ್ತ ಸೇವಿ ಲಘ್ವಾಶಿ ಯಥಾ ವಾಕ್ಕಾಯ ಮಾನಸಃ ಯಥಾ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ಧ್ಯಾನ ಯೋಗೋ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ವೈರಾಗ್ಯಂ ಸಮುಪಾಶ್ರಿತಃ. ವಿವಿಕ್ತ ಸೇವಿ ಲಘ್ವಾಶಿ ಯಥಾ ವಾಕ್ಕಾಯ ಮಾನಸಃ ವಿವಿಕ್ತ ಸೇವಿ ಲಘ್ವಾಶಿ ಯಥಾ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಧ್ಯಾನ ಯೋಗೋ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ.
विविक्तसेवी लघ्वाशी यथा वाक्कायमानसः ध्यानयोगपरो नित्यं वैराग्यं समुपाश्रितः विविक्तसेवी लघ्वासी यथा वाक्कायमानसः ध्यानयोगोपरा नित्यं वैराग्यं समुपाश्रितः ಶ್ಲೋಕ 53 ಅಹಂಕಾರಂ ಬಲಂ ದರ್ಪಂ अहङ्कारं बलं दर्पं ಕಾಮಂ ಕ್ರೋಧಂ ಪರಿಗ್ರಹಂ कामं क्रोधं परिग्रहं ವಿಮುಚ್ಯ ನಿರ್ಮಮ ಶಾಂತೋ विमुच्य निर्ममा शान्तो ಬ್ರಹ್ಮ ಭೂಯಾಯ ಕಲ್ಪತೆ ब्रह्मभूयाय कल्पते ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ अहङ्कारं बलं दर्पं कामं क्रोधं परिग्रहम् ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ विमुच्य निर्ममा शान्तो ब्रह्मभूयाय कल्पते ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ अहङ्कारं बलं दर्पं क्रोधं कामं क्रोधं परिग्रहम् शान्तो ब्रह्मभूयाय कल्पते ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ अहङ्कारं बलं दर्पं कामं क्रोधं परिग्रहम् मम शान्तो ब्रह्मभूयाय कल्पते ಶ್ಲೋಕ 54 ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ ಬ್ರಹ್ಮಭೂತ ಪ್ರಸನ್ನ ಆತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಎಂದೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಅದೇ ಹಿಂದೆ 3 ಶ್ಲೋಕದಲ್ಲಿ ಹೇಳಿದ್ನಲ್ಲ, ಆ ತರ ಇದ್ದವನು ಏನ್ ಆತ್ಮ ಸಾಕ್ಷಾತ್ಕಾರ ಪಡೀತಾನೆ ಅಂತ ಮುಂದೆ ಕೇಳ್ತಾ ಇದ್ದಾನೆ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರೋನು ಕೂಡಲೇ ಬ್ರಹ್ಮನ್ ಸಾಕ್ಷಾತ್ಕಾರನ ಪಡಿತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನೂ ಆಗುತ್ತಾನೆ. ಅವನು ಯಾವುದಕ್ಕೂ ಶೋಕಿಸೋದಿಲ್ಲ ಅಥವಾ ಏನನ್ನು ಬಯಸೋದಿಲ್ಲ. ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೀತಾನೆ ಅಂತ ಹೇಳ್ತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ
समः सर्वेषु भूतेषु मद्भक्तिं लभते पराम् समं सर्वे सर्वेषु भूतेषु मद्भक्तिं लभते पराम् ब्रह्मभूतप्रसन्नात्मा न शोचति न काङ्क्षति समः सर्वेषु भूतेषु मद्भक्तिं लभते पराम् ब्रह्मभूत प्रसन्नात्मा न न शोचति शोचति न काङ्क्षति काङ्क्षति समः समः सर्वे सर्वेषु भूतेषु मद्भक्तिं मद्भक्तिं लभते पराम् लभताम् भूतप्रसन्नात्मा न शोचति न काङ्क्षति समः सर्वेषु भूतेषु मद्भक्तिं लभते पराम् ब्रह्मभूतप्रसन्नात्मा न शोचति न काङ्क्षति समः सर्वेषु भूतेषु मद्भक्तिं लभते पराम् हरे कृष्ण प्रवीणा माताजी ಹೇಳ್ಸಿ ಮಾತಾಜಿ ಹರೇ ಕೃಷ್ಣ. ಮಂಗಳವಿ ಮಾತಾಜಿ ಹೇಳಿದ್ವಲ್ವಾ, ಪೂರ್ಣಿಮಾ ಮಾತಾಜಿ ಹೇಳಿ. ಹಾ ಮಾತಾಜಿ, ಎಷ್ಟನೇದ್ ಮಾತಾಜಿ? 51 ಶ್ಲೋಕ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ನಿಶಯಾಂಸ್ ತ್ಯಕ್ತ್ವಾ ವಿಷಯ ಬುಕ್ಕಲ್ ವಿಷಯ ಇದೆ ಮಾತಾಜಿ. ಶಬ್ದಾದೀನ್ ವಿಷಯ ವಿಷಯ ಪ್ಲೈನ್ ಆಗಿ ಹೇಳಿ, ವಿಷಯ ಬೇಡ. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯದಸ್ಯ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುಧಸ್ಯ ಚ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 51. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಂ. ಮಾತಾಜಿ ಏನ್ ತಗೋಬೇಕಂದ್ರೆ ಅದು ವಿ ಬೇಡ ಮಾತಾಜಿ, ವಿ ತಗೊಳ್ಳಿ ಅಷ್ಟೇ, ಬರೀ ವಿ. ವಿಷಯಾನ್ ತ್ಯಕ್ತ್ವಾ. ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ. ಶ್ಲೋಕ 51 ಮಾತಾಜಿ. ಶ್ಲೋಕ 51. ಎಸ್ ಮಾತಾಜಿ. ಬುದ್ಧ್ಯ ವಿಶುದ್ಧಯ ಯುಕ್ತಃ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೋ ವ್ಯದಸ್ಯ ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ಲೋಕ 52. ಸಾಯಿಲಕ್ಷ್ಮಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ. ಶ್ಲೋಕ 52. ವಿವಿಕ್ತ ಸೇವಿ ಲಘ್ವಶ್ರೀ ಯತ್ವಾ ಕಾಯ ಮಾನಸಃ ಧ್ಯಾನ ಯೋಗೋ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿವಿಕ್ತ ಸೇವಿ ಲಘ್ವಾಸಿ ಯತ್ವಾ ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ.
ಧನ್ಯವಾದಗಳು ಮಾತಾಜಿ. ರಾಧಾ ಕೃಷ್ಣ ಧನ್ಯವಾದಗಳು. ಶ್ರವಂತಿ ಮಾತಾಜಿ ಹೇಳಿ. ಶ್ರವಂತಿ ಮಾತಾಜಿ ಮಾತಾಜಿ ಶ್ಲೋಕ 52 ಹೇಳಿ ಮಾತಾಜಿ ನೀವು. ವಿವಿಕ್ತ ಸೇವಿ ಲಘ್ವಾಸಿ ಯತ್ವಾ ಕಾಯ ಮಾನಸಃ ಯತವಾಕ್ ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ತೇಜಸ್ವಿನಿ ಮಾತಾಜಿ ತೇಜಸ್ವಿನಿ ಮಾತಾಜಿ ಹೇಳಿ ಮಾತಾಜಿ ಶ್ಲೋಕ 52. ವಿವಿಕ್ತ ಸೇವಿ ಲಗ್ಭಾಷಿ ಯತವಾ ಕಾವ್ಯ ಮಾನಸಃ ಧ್ಯಾನ ಯೋಗ ಪರೌ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ವೆಂಕಟೇಶ್ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ವೆಂಕಟೇಶ್ ಪ್ರಭುಜಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ಮಾತಾಜಿ ಶ್ಲೋಕ 52. ವಿವಿಕ್ತಸ್ಸೇವಿ ಲಘ್ವಾಸಿ ಯತ್ವಾ ಕಾಯ ಮನ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಎರಡನೇ ಲೈನ್ ಪ್ರಭುಜಿ. ಯಥಾವಾಕ್ ಕಾಯ ಮಾನಸ. ಯಥಾವಾಕ್ ಯಥಾವಾಕ್ ಕಾಯ ಮಾನಸಃ. ಎಸ್ ಪ್ರಭುಜಿ. ಗಾಯತ್ರಿ ಶೆಣೈ ಮಾತಾಜಿ ಗಾಯತ್ರಿ ಶೆಣೈ ಮಾತಾಜಿ ಹರೇ ಕೃಷ್ಣ. ಶ್ಲೋಕ ಶ್ಲೋಕ 52 ಹೇಳಿ. 52 ಅಲ್ಲ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 52. ವಿವಿಕ್ತ ಸೇವಿ ಲಘ್ವಾಶ್ರೀ ಯತವಾ ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಚಂದ್ರಕಲಾ ಮಾತಾಜಿ ಶ್ಲೋಕ 53. ಅನ್ಮ್ಯೂಟ್ ಮಾಡ್ಕೊಳ್ಳಿ ಒಬ್ಬೊಬ್ಬರು. ಮಾತಾಜಿ ಯಾವ್ದು ಹೇಳಿ ಮಾತಾಜಿ? 53ನೇ ಶ್ಲೋಕ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯೆ ನಿರ್ಮಮ ಶಾಂತೋ ಬ್ರಹ್ಮ ರೂಪಾಯ ಕಲ್ಪತೆ. ಬ್ರಹ್ಮ ರೂಪಾಯ ಅಲ್ಲ, ಬ್ರಹ್ಮ ಭೂಯಾಯ. ಬ್ರಹ್ಮ ಭೂಯಾಯ ಕಲ್ಪತೆ. ಮಾತಾಜಿ ಇದು 3ನೇ ಲೈನ್ ಸರಿ ಬಂತ? ಸರಿ ಬಂತು, 3ನೇ ಸರಿ ಬಂತು. ಹೌದು ಮಾತಾಜಿ. ಚೆನ್ನಾಗಿ ಹೇಳಿದ್ದು. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ 53 ಮಾತಾಜಿ. ಹಾ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯೆ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ 53. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಗಾಯತ್ರಿ ಶೆಣೈ ಮಾತಾಜಿ, ಕೆಪಿ ಮಂಜುಳಾ ಮಾತಾಜಿ, ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 53ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಧನ್ಯವಾದಗಳು ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತ ಮಾತಾಜಿ? ಸರಿ ಬಂತು. ಚೆನ್ನಾಗಿ ಹೇಳಿದ್ದು. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿದ್ರು ಮಾತಾಜಿ ಅವರು. ಗೀತಾ ಎಂ ಮತ್ತೆ ಯಾವುದು ಇವಾಗ? ಗಾಯತ್ರಿ ಶೆಣೈ ಮಾತಾಜಿ ಹೇಳಲಿಲ್ವಾ? ಹೇಳಿ ಮಾತಾಜಿ. 53.
ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಮಂಗಳ ಮಾತಾಜಿ. ಶ್ಲೋಕ 53 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ ಹೇಳಲಿಕ್ಕಿದ್ದಲ್ವಾ? ಹೇಳಿದ್ರು. ಮತ್ತೆ ಯಾವ್ದು ಹೇಳಲಿಕ್ಕಿದ್ರು? ಮಂಗಳವಿ ಮಾತಾಜಿ. ಮಂಗಳ ಮಾತಾಜಿ. ಮಂಗಳ ಮಾತಾಜಿ ಅನ್ಮ್ಯೂಟ್ ಆಗಿದ್ದೀರಲ್ವಾ ನೀವು? ಆಗಿದ್ರು, ಏನೋ ಗಲಾಟೆ ಅಂತ ಮ್ಯೂಟ್ ಆದ್ರು. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಸೌಂಡ್ ಆಯ್ತು ಮಾತಾಜಿ, ಅದಕ್ಕೆ ಮ್ಯೂಟ್ ಮಾಡಿದೆ. 53. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಕರೆಕ್ಟ್ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ರು ಮಾತಾಜಿ. ಪೂರ್ಣಿಮಾ ಮಾತಾಜಿ, ರಾಜೇಶ್ವರಿ ಮಾತಾಜಿ, ರೇಖಾ ಮಾತಾಜಿ. ಶ್ಲೋಕ 54 ಹೇಳಿ. ಹಾ ಮಾತಾಜಿ. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ, ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ ಹೇಳಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ, ಶೀಲಾದೇವಿ ಮಾತಾಜಿ, ಶ್ರವಂತಿ ಮಾತಾಜಿ. ಶ್ಲೋಕ 44 ಹೇಳಿ. 54. ಹರೇ ಕೃಷ್ಣ. 54. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಬ್ರಹ್ಮಭೂತ. ಗೀತಾ ಎಂ ಮಾತಾಜಿ, ನಿಮ್ಗೆ ನಂತರ ಚಾನ್ಸ್ ಕೊಡುವ ಮಾತಾಜಿ. ಶೀಲಾದೇವಿ ಮಾತಾಜಿ. ಶಿಲಾದೇವಿ ಹೇಳ್ತೀನಿ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಹಾ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಂ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಸಮ, ಅದು ಸಮಂ ಅಲ್ಲ, ಸಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ತೇಜಸ್ವಿನಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ
समः सर्वेषु भूतेषु मद्भक्तिं लभते पराम्. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಪರ್ಯಾಪ್ತ ಮಾತಾಜಿ. ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 54 ಹೇಳಿ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಶ್ಲೋಕ 54 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಹರೇ ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಶ್ಲೋಕ 54 ಹೇಳಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಶ್ಲೋಕ 54 ಹೇಳಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಅನ್ಮ್ಯೂಟ್ ಆಗಿದ್ದೀರಿ ನೀವು, ಹೇಳಿ. ಹರೇ ಕೃಷ್ಣ ಮಾತಾಜಿ, ಹೇಳ್ತೀನಿ. 53 ತನಕ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಶ್ಲೋಕ 54 ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಎಲ್ಲರೂ ಶ್ಲೋಕ 54 ಹೇಳದವರು ಶ್ಲೋಕ 54 ಹೇಳಿ. ಆಯ್ತು ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಮಾತಾಜಿ 54 ಹೇಳ ಮಾತಾಜಿ. ಹೇಳಿ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಗಾಯತ್ರಿ ಶೆಣೈ ಮಾತಾಜಿ ಹೇಳಿದ್ರ. ಗಾಯತ್ರಿ ಶೆಣೈ ಮಾತಾಜಿ. ಇನ್ನು ಯಾರಿಗೆ ಶ್ಲೋಕ ಹೇಳಲಿಕ್ಕಿದೆ ಅವರು ಹೇಳಿ. 2-3 minutes ಟೈಮ್ ಕೊಡುವ. ಯಾವ ಶ್ಲೋಕ ಹೇಳಲಿಕ್ಕಿದೆ ಅದು ಹೇಳಿ ಮಾತಾಜಿ. ಸಾಕಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಹೇಳ್ಬೋದ್ರ? ಹೇಳಿ ಮಾತಾಜಿ. ಹೇಳಿ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಇನ್ನು ಯಾರಿಗೆ ಹೇಳಲಿಕ್ಕಿದೆ ಅವರು ಒಬ್ಬೊಬ್ಬರು ಹೇಳಿ ಬೇಗ ಬೇಗ. 51ರಿಂದ 54. 52 ಹೇಳ್ತೀನಿ ಮಾತಾಜಿ ನಾನು. ವಿವಿಕ್ತ ಸೇವಿ ಲಗ್ವಾಶಿ ಯತ್ವಾ ಕಾಯ ಮಾನಸಃ ಧ್ಯಾನ ಯೋಗ ಪರ ನಿತ್ಯಂ ವೈರಾಗ್ಯಂ ಸಮುಮಾಶ್ರಿತಃ. ಕರೆಕ್ಟ್ ಬಂತು. ಸಮುಪಾಶ್ರಿತಃ. ಎರಡನೇಲೇನು ಯಥಾವಾಕ್ ಯಥಾ ಕಾಯ ಮಾನಸಃ.
ಮಾತಾಜಿ ಮೇಲಿಂದ ನನಗೆ ಡೌಟ್ ಬಂತು, ಕರೆಕ್ಟ್ ಬಂತು ಮಾತಾಜಿ. ಅದೇ ವಿವಿಕ್ತ ಏನು ಯಥಾವಾಕ್. ಹಾ ಓಕೆ ಮಾತಾಜಿ. ಯಥಾವಾ ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಇನ್ನು ಯಾವ್ದಕ್ಕೆ ಹೇಳಲಿಕ್ಕೆ ಇದೆ? ಹರೇ ಕೃಷ್ಣ. ಮಾತಾಜಿ 53 ಹೇಳ್ತೀನಿ. ಹೇಳಿ ಮಾತಾಜಿ. ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ, ನಿಮ್ಗೆ ಹೇಳಲಿಕ್ಕಿದೆ ಮಾತಾಜಿ? 53 ಹೇಳಿದ್ದೀರಿ, ಹೇಳುವ. ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಂ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ನಿರ್ಮಮ ಶಾಂತೋ ನಿರ್ಮಮ ವಿಮುಚ್ಯ ನಿರ್ಮಮ ನಿರ್ಮಮ ಶಾಂತ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಇನ್ಯಾವುದಾದ್ರು ಹೇಳಲಿಕ್ಕೆ ಇದೆಯಾ? ವೆಂಕಟೇಶ್ ಹರೇ ಬಾಬುಜಿ, ಕೃಷ್ಣ ನಿಮ್ಗೆ ಮಾತಾಜಿ. ಏನಾದ್ರು ಹೇಳಲಿಕ್ಕೆ ಇದೆಯಾ? ಮಾತಾಜಿ 53 ಹೇಳ್ತೀನಿ. ಹಾ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಆಯ್ತಾ? ಆಯ್ತಾ ಎಲ್ಲದದ್ದು? ಭಾಗ್ಯಲಕ್ಷ್ಮಿ ಮಾತಾಜಿ, ನಿಮ್ಗೆ ಏನಾದ್ರು ಹೇಳಲಿಕ್ಕೆ ಇದೆಯಾ? ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕ್ಲಿಲ್ಲ ಮಾತಾಜಿ. ಹೌದು. ಹಾ ಮಾತಾಜಿ 52 ಹೇಳ ಮಾತಾಜಿ. ಹೇಳಿ ಮಾತಾಜಿ. ವಿವಿಕ್ತಾಸಿ ವಿಲಗ್ವಾಶಿ ಯಥಾ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ 1 ಮಿನಿಟ್ ತಗೊಳ್ಳಿ, ಅಟೆಂಡೆನ್ಸ್ ಹಾಕಿ, ಎಲ್ಲರೂ ಹಾಕಿ. ಎಲ್ಲ ಲೆಫ್ಟ್ ಆದ್ವಾ? ಮಾತಾಜಿ ಆಗ್ಲಿಂದ ಅಟೆಂಡೆನ್ಸ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53 ಹೇಳ್ತೀನಿ ಮಾತಾಜಿ, ಅಟೆಂಡೆನ್ಸ್ ಹಾಕತ್ಗೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಲ್ವಾ ಇನ್ನು ಎಲ್ಲವದ್ದು? ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ, ಎಂಡ್ ಮಾಡೋಣಲ್ಲ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ನಾಳೆ ಆಗ್ತಿರಲ್ಲ ಮಾತಾಜಿ? ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶನಿವಾರ ಇದಿದೆ ಅಲ್ವಾ ಮಾತಾಜಿ, ಏಕಾದಶಿ? ಲಿಸ್ಟ್ ಹಾಕ್ತೀನಿ, ರೆಡಿ ಮಾಡಿದೀನಿ. ಇನ್ನೊಂದು ಅಧ್ಯಾಯ ಬ್ಲಾಂಕ್ ಇದೆ, ಯಾರು ಕೊಡೋದು ಗೊತ್ತಿದೆ, ಸುಮ್ಮನಿದೀನಿ. ಮಾತಾಜಿ ಎಷ್ಟನೇ ಅಧ್ಯಾಯ ಮಾತಾಜಿ? ನಿಮ್ದ? ಅಲ್ಲ, ನಾನು ಅದೇ ಹೇಳಿದ್ದಲ್ಲ ಮಾತಾಜಿ ಲಾಸ್ಟಿಗೆ. ಓ, ನಿಮ್ಗ್ ಲಾಸ್ಟ್ ಬೇಕು ಅಂದ್ರಿಲ್ಲ, ಇರಿ ಯಾವ್ದು 9 to 12 ಮೀಟಿಂಗ್ ಇರುತ್ತೆ. ಕರೆಕ್ಟ್. ಇಲ್ಲಾಂದ್ರೆ ನನಗೆ ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಸ್ವಲ್ಪ ಫಾಲೋ ಅಪ್ ಆಗ್ಬಿಡ್ತೀನಿ ಮಾತಾಜಿ. ನೀವು 16ನೇ ಅಧ್ಯಾಯ ಓದಕ್ಕಾಗತ್ತ ಮಾತಾಜಿ? 16 ಮಾತಾಜಿ? ನಿಮ್ಗೆ ಇದ್ರ ಆರ್ಡರ್ ಪ್ರಕಾರ ನೀವು ಬೇಗ ಬಂದಿದೆ. ಮಾತಾಜಿ ಲಾಸ್ಟ್ ಟೈಮ್ ನೀವು ಲಾಸ್ಟ್ ಇದೆ ಮಾತಾಜಿ, ಕೊನೆ ಅಧ್ಯಾಯ ನಿಮ್ದು 54ರಿಂದ 78 ಲಾಸ್ಟ್ ಪಾರ್ಟ್. ಅದನ್ನು ಆರಾಮಾಗಿ ಹೇಳ್ಬೋದು ಮಾತಾಜಿ. ನಾಳೆ ನೀವು ಹಾಕ್ತಿರಲ್ಲ ಮಾತಾಜಿ ಅದು ಇದು?
ಈಗ್ಲೇ ರಾತ್ರಿ ಹಾಕ್ಕೊಡ್ತೀನಿ. ಒಂದ್ ಅಧ್ಯಾಯ ಏನಾರನ ಹೇಳೋರ್ ಇದೀರಾ ನಮ್ಮ ಯಾವ್ದ್ ಮಾತಾಜಿ? ಮಾತಾಜಿ ಎಷ್ಟು ಶ್ಲೋಕ ಇದಾವೆ ಮಾತಾಜಿ? 16 ಮಾತಾಜಿ 16ನೇ ಅಧ್ಯಾಯ. ನಾನು ಹೇಳಿ ನಾನು ಹೇಳ ಹೇಳ್ತೀರಾ? ಹಾ ಸರಿ, ನಿಮ್ಮ ಹೆಸರು ಹಾಕ್ತೀನಿ ಬಿಡಿ. ಆಯ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ ಮಾತಾಜಿ. ಪ್ರವೀಣ ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ ಧನ್ಯವಾದಗಳು. ಮಾಡಿ ಮಾತಾಜಿ. ಧನ್ಯವಾದಗಳು.